ರೋಡ್ ಅಲ್ಲಿ ಒಂದು ಬರ್ಡೇ ಹೋಸ್ಟ್. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ. ನಾನು ಅಂಡ್ ನನ್ನ ಹಸ್ಬೆಂಡ್ ಇಬ್ರು ಕೂಡ ಹೋಗ್ತಿದ್ದೇವೆ. ಮಗುವನ್ನು ಇವತ್ತು ಬಿಟ್ಟು ಬಂದಿದ್ದೇವೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಲೈ ನೋಡಿ ಗೊತ್ತಾಗಿರ್ಬೋದು. ಎಸ್, ಅನಘ ಅನ್ನುವಂತಹ ಬೇಬಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಇಲ್ಲಿ ಬಿ ಸಿ ರೋಡಲ್ಲಿ ಇತ್ತು. ಅವ್ರ ಮನೆ ಪಾಣೆಮಂಗಳೂರು, ಬಟ್ ಬಿ ಸಿ ರೋಡ್ ಹಾಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಏನು ಅವರ ರೆಸ್ಪಾನ್ಸ್ ಆಗಿರ್ಬೋದು, ಕ್ರೌಡ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತು ನಾವು ವಿಡಿಯೋ ಶೇರ್ ಮಾಡೋಣ. ಎಸ್, ಇವತ್ತು ಸೆಕೆಂಡ್ ಡೇ. ಸೊ ಇವತ್ತು ಕೂಡ ಹೋಸ್ಟ್ ಉಂಟು ಬಿ ಸಿ ರೋಡಲ್ಲಿ ಒಂದು ಬರ್ಡೇ ಹೋಸ್ಟ್. ಸೊ ಹಾಗಾಗಿ ಹೋಗ್ತಾ ಇದ್ದೇನೆ. ನಾನು ಅಂಡ್ ನನ್ನ ಹಸ್ಬೆಂಡ್ ಇಬ್ರು ಕೂಡ ಹೋಗ್ತಿದ್ದೇವೆ. ಮಗುವನ್ನು ಇವತ್ತು ಬಿಟ್ಟು ಬಂದಿದ್ದೇವೆ. ಸೊ ಅನಘ ಅನ್ನುವಂಥ ಮಗುವಿನ ಬರ್ಡೇ ಇವತ್ತು ಬಿ ಸಿ ರೋಡಿನ ಲಯನ್ಸ್ ಕ್ಲಬ್ ಏನು ಹಾಲಲ್ಲಿ. ಅವರ ಮನೆ ಇರೋದು ಪಾಣೆಮಂಗಳೂರಂತೆ. ಸೊ ಹಾಲಲ್ಲಿ ಬರ್ಡೇ ಸೆಲೆಬ್ರೇಷನ್. ಹಾಗಾಗಿ ಹೋಗ್ತಾ ಇದ್ದೇವೆ. ಬೇಗ ಬರ್ಲಿಕ್ಕೆ ಹೇಳಿದ್ದಾರೆ. ಆಲ್ಮೋಸ್ಟ್ ಲೇಟ್ ಆಯ್ತು, ಇವಾಗ 10 ಆಯ್ತು. ಸೊ ಹೋಗಿ ಸ್ಟಾರ್ಟ್ ಮಾಡುದು. ನೋಡ ಎಷ್ಟು ಕವರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಕವರ್ ಮಾಡ್ಬೇಕು.
ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾನೆ. ಸೊ ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಹೋಸ್ಟಿಗೆ ಹೋಗಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ್ಯಂಡ್ ಅವರು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತದೆ ಏನು ಗೊತ್ತಾ, ಸೊ ಮಗಳಿಗೋಸ್ಕರ ಏನು ಬೇಕಾದರೂ ಅಂದರೆ ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರ್ತಾರೆ. ಹಾಗೆ ಫಸ್ಟ್ ಟೈಮ್ ಸ್ಟೇಜ್ಗೆ ಬಂದು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದರು. ಅದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದ್ರೆ ಹೋಸ್ಟ್ ಕೂಡ ಮಾಡಬೇಕಿತ್ತು, ಈ ಕಡೆ ವಿಡಿಯೋ ಮಾಡೋದು ಕಷ್ಟ ಅಲ್ವಾ. ಸೊ ಹಾಗಾಗಿ ಮತ್ತೆ ಎಲ್ಲ ವೀಡಿಯೋಸ್ ಕೂಡ ಹಾಕ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಅದೇ ಕಾಪಿರೈಟ್ ಇಶ್ಯೂ ಇರುತ್ತೆ ಅಲ್ವಾ. ಮ್ಯೂಸಿಕ್ ಖಂಡಿತ ಇದ್ದೇ ಇರುತ್ತೆ ಯಾವುದೇ ಫಂಕ್ಷನಲ್ಲಿ ಕೂಡ, ಸೊ ಕಾಪಿರೈಟ್ ಇಶ್ಯೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿದ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.